ದಯಪಟ್ಟ ಪ್ರತಿನಿತ್ಯದ ಮಸ್ತ್ ಕಡೆಗೆ ನೀವು ಭಜನೆಗೆ ಪೋಣಿಸಿದ ಭಜನಾ ಕಾರ್ಯಕ್ರಮ ಸೇವೆಗೆ ಭಾಗವಹಿಸಿದ್ದಲ್ಲ ಸತ್ಯ ಭಜನೆ ಆದವು ಏಕಾ ಭಜನೆ ಆದವು ಮತ್ತು ಸಪ್ತಾಹ ಭಜನೆ ಆದವು ಆ ಭಜನದ ಸಮಾಜಮುಖಿ ಕೆಲಸವನ್ನೊಟ್ಟಿಗೆ ಧರ್ಮ ಜಾಗೃತಿ ಭಜನದ ಕಾರ್ಯಕ್ರಮದೊಟ್ಟಿಗೆ ಈ ಒಂದು ಸತ್ಯ ಭಜನಾ ಕಾರ್ಯಕ್ರಮದ ನೆಡುಲ ವಿಶೇಷವಾದ ಈ ವರ್ಷ ಭಾರಿ ಚೆನ್ನಾಗಿ ವರ್ಷ ಯಾರೆಲ್ಲ ನರೇಂದ್ರ 10% ಜಾಗರ ಮಂದಿರದ ತುಲಾಗೆ ಆಂದೋಲನ ಕಾರ್ಯ ವರ್ಷದ ತಿಂಗಳ ಮಾತ್ರ ನಾವು ನಾವು ಈ ಸಲ ನನಸಾಮನೆ ಸುದೀರ್ಘ ಪ್ರಯತ್ನದ ಫಲದ ವರ್ಷ ಈ ಸಂದರ್ಭದಲ್ಲಿ ಇಬ್ಬರು ವೇದಿಕೆಯಲ್ಲ ಸಂಧ್ಯಾ ಭಜನೆಗೆ ಸ್ವಾಭಾವಿಕವಾದ 4-5 ದಂಪತಿಗಳ ಮುಖಾಂತರ ಸಂಕಲ್ಪ ಇದ್ದಲ್ಲ ಪೂಜ್ಯ ಭಜನದೇವಿ ಸ್ವಾಮೀಜಿನ ಅಪೇಕ್ಷೆ ಮೇರೆಗೆ ಮತ್ತಿತರ ದಂಪತಿಗಳಲ್ಲಿ ಸೇವಾ ಕಾರ್ಯ ನಿರ್ವಹಿಸೋಣ ಮಾತೆಲ್ಲ ಅತ್ಯಂತ ಪ್ರೀತಿಗೆ ಬೇಗ ಈ ಕಾರ್ಯಕ್ರಮಕ್ಕೆ ನಮ್ಮ ಊರದ ಪರ ಊರದ ಸಂಪರ್ಕ ಸ್ವಾಭಾವಿಕವಾಗಿ ಯಾವ ಪೂರ್ತಿ ಪರಿಚಯನ್ನ ಇತರ ಪರಿಚಯದಲ್ಲಿ ಅದೇ ವೇದಿಕೆಯಲ್ಲಿ ಹೊಸ ಬೇರೆ ವಿಶೇಷವಾದ ಗಣೇಶನ್ನೇ ಶಾಲಿನಿನ ಅದನ್ನ ಚೇತನ ಸಾಗರ್ನ ಪ್ರವೀಣ್ ಬೆದರದ ಮುಖಾಂತರ ಪರಿಚಯದ ಮುಖಾಂತರ ಮಾತ್ರ ಅತ್ಯಂತ ಪ್ರೀತಿ ಗೌರವ ಈ ಒಂದು ಮಂದಿರದ ಕಾರ್ಯಕ್ರಮ ಬೇರೆ ಮಸ್ತ್ ಸಂತೋಷದೊಂದಿಗೆ ಕೂಡ ಪ್ರೀತಿಗೆ ಸ್ವಾಗತ ಮತ್ತೊಂದು ಪ್ರತಿ ಸಂದರ್ಭಗಳ ಈ ಒಂದು ಮಂದಿರದ ಚಟುವಟಿಕೆ ಬೆನ್ನೆಲುಬಾದರೆ ನಿಮಗೆ ಸಹಕಾರ ಮಕ್ಕಳೇ ಈ ಧಾರ್ಮಿಕ ಚಟುವಟಿಕೆಗಳೊಟ್ಟಿಗೆ ನಿರಂತರವಾದ ಈ ಸಂದರ್ಭ ಇದೀಗ ಪೂರ್ವ ಗತಿಗಳಾಗಿದ್ದಾರೆ ಸಂಗೀತ ಶೆಟ್ಟಿ ಅಭಯಾಶ್ರಮದ ಆಡಳಿತ ಸಮಿತಿಯ ಮುಖ್ಯಸ್ಥರಾದ ಇಲ್ಲಿ ಸಾಗರ ನಿಮಿತ್ತ ವಿಶೇಷವಾದ ಮಂದಿರದ ನಿಮಿತ್ತ ಭೇಟಿ ಇದೆ ಸಂಗೀತ ಈ ಒಂದು ಕಾರ್ಯಕ್ರಮಕ್ಕೆ ಇದನ್ನು ಮಾತನಾಡುವ ಅತ್ಯಂತ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಜೊತೆಗೆ ಪ್ರೇಮಕ್ಕ ಮಮತಾ ಮತ್ತು ಶಾಲು ಸ್ಮರಣಿಕೆ ಕುರಿತು ಸ್ವಾಗತ ಮಲ್ಪಡೊಂದು ವಿನಂತಿ ಮಾಡ್ತಾರೆ ಶಾಲು ಬಗ್ಗೆ ಸ್ಮರಣಿಕೆ ಕುರಿತು ಸ್ವಾಗತ ಮಲ್ಪಡಲೇ ಈ ಕಾರ್ಯಕ್ರಮ ಈ ಒಂದು ಪ್ರೀತಿ ದಿದಿ ಗೌರವ ದಿದಿ ಮಂದಿರ ಬೈದರ್ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ದಿನೇಶ್ ಕೋಟೆ ಬೊಕ್ಕ ಶ್ವೇತಾ ಇವರೆಲ್ಲ ಅತ್ಯಂತ ಪ್ರೀತಿ ಗೌರವ ಸ್ವಾಗತ ಮಾಡ್ತದಲ್ಲ ಮಾತಾ ಮಂದಿರದ ಪ್ರತಿಯೊಂದು ಚಟುವಟಿಕೆಲ್ಲ ನಿರಂತರವಾದ ಪ್ರೋತ್ಸಾಹ ಕೊಡೋದು ಸಹಕಾರ ಮತ್ತೊಂದು ನಿಮ್ಮೊಟ್ಟಿಗೆ ನಿರಂತರ ಕೆಲಸ ಕಾರ್ಯ ಮತ್ತೊಂದು ಹೋಮ್ ಫ್ರೆಂಡ್ಸ್ದ ಬೆಳವಣಿಗೆ ಕಾರಣಕರ್ತರಾದ ಕೆಲಸ ಮಾಡೋದಲ್ಲ ಹಂಚನೆ ಮಂದಿರದ ಕೆಲಸಗಳ ಪೂರ್ಣ ಪ್ರಮಾಣದ ಸಹಕಾರ ಭೋಜ ಶೆಟ್ಟಿಗಾರ್ ಆಶ್ರಯ ಕಾಲೋನಿ ಹಂಚನೆ ಶ್ರೀಮತಿ ಮಲ್ಲಿಕಾ ಪ್ರತಿ ಜನಗಳ ಅತ್ಯಂತ ಪ್ರೀತಿ ಗೌರವದ ಸ್ವಾಗತ ಶ್ರೀಮತಿ ಅವಿತಾ ದಿವಾಕರ್ ಈ ಮಂದಿರದ ಸ್ಥಾಪಕ ಸದಸ್ಯರಾದ ಪದಾಧಿಕಾರಿಯಾದ ಮಂದಿರದ ನಿರಂತರ ಈ ಒಂದು ಕೆಲಸ ಕಾರ್ಯಕ್ಕೆ ಬೆಳವಣಿಗೆಗೆ ಕಾರಣಕರ್ತರಾದ ತಕ್ಷಣ ನೆಚ್ಚಿನ ದಿವಾಕರ್ ನಮ್ಮ ನವೋದಯ ಫ್ರೆಂಡ್ ಸರ್ಕಲ್ ಅದಕ್ಕೂ ಈ ಒಂದು ಮಂದಿರದ ಅದಕ್ಕೂ ಪ್ರತಿಯೊಂದು ಕೆಲಸ ಬಾರಿ ಸಕ್ರಿಯವಾದ ಕೆಲಸವನ್ನು ದುಬೈಯಲ್ಲಿ ನನ್ನ ಧರ್ಮವರ್ತಿ ಅವಿತಾ ಮಾತನಾಡುವ ಚಂದ್ರಾಚಾರ್ಯ ಪ್ರೀತಿ
ನಮಗೆಲ್ಲ ಅತ್ಯಂತ ಪ್ರೀತಿ ಗೌರವ ಸ್ವಾಗತ ಮಾಡ್ತಾರೆ. ನಮ್ಮ ಪವಿತ್ರ ಮನಸ್ಸಿನ ನಂದಾದೀಪದ ಬೆಳಗುವ ಮೂಲಕ ಮಾತುಗಳಿಂದ ನಂದಾದೀಪದ ಮನಸ್ಸಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾಕಿ ಮಾತಾಡುವ ನಮ್ಮವರಿಗೆ ಹೊರಟು ನಂದಾದೀಪದ ಕಾರ್ಯಕ್ರಮ ಮಾತಾಡ ಜೋಡಣೆ ಮಾಡಿರುತ್ತದೆ.
Thank you.